ತಳಮಟ್ಟದ ರೈತರು ಕೃಷಿಕರಿಗೆ ಸ್ವಾಭಿಮಾನದ ಬದುಕನ್ನು ಕಲ್ಪಿಸಾವನ ಸಲುವಾದ ಜಲಾನಯನ ಬೊಕ್ಕ ತೋಟಗಾರಿಕೆ ಇಲಾಖೆದು ಕೊರ್ಪುನ ಕಿಟ್ಟನ್ನು ಉಪಯೋಗಿಸಾದ ಎಡ್ಡೆ ಆದಾಯ ತಂಕ್ಲಿನ ಮಲ್ಪೊಡು ಪಂಡದು ರಾಜ್ಯ ವಿಧಾನಸಭೆ ಪ್ರತಿಪಕ್ಷ ಉಪನಾಯಕರು ಶಾಸಕರು ಯುಟಿ ಖಾದರ್ ತೆರಿಪಾದರು. ಬಂಟ್ವಾಳ ತಾಲೂಕು ಕೃಷಿ ಬೊಕ್ಕ ಜಲಾನಯನ ಅಭಿವೃದ್ಧಿ ಇಲಾಖೆದು ಜಲಾನಯನ ಅಭಿವೃದ್ಧಿ ಘಟಕ ರಡ್ಡು ಬಿಂದು ಪೂಜ ಉತ್ಪಾದನಾ ಚಟುವಟಿಕೆ ರೈತರಿಗೆ ಆದಾಯ ಹೆಚ್ಚು ಮಲ್ಪೆರೆ ಜೇನುಗೂಡದ ಒಟ್ಟಿಗೆ ಜೇನು ಪೆಟ್ಟಿಗೆ ಬೀಜ ಕಿಟ್ ತೋಟಗಾರಿಕೆ ಘಟಕದಡಿಟ್ಟು ಎಡ್ಡೆ ಗುಣಮಟ್ಟದ 5 ಬಗೆತ ತರಕಾರಿ ಬೀಜದ ಪ್ಯಾಕೆಟ್ನ ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಅರ್ಹ 34 ರೈತರಿಗೆ ಗ್ರಾಮ ಪಂಚಾಯತ್ ಕಚೇರಿ ವಿತರಣೆ ಮಾಡ್ತಾರೆ. ಕೃಷಿದ ಮುಖಾಂತರ ಕ್ರಾಂತಿಕಾರಿ ಕಾರ್ಯಕ್ರಮದ ನಿಲೆಟ್ಟು ಇಂದೊಂಜಿ ಜನಜಾಗೃತಿ ಕಾರ್ಯಕ್ರಮ ಆಯರುಂಡು. ಮಾತಾ ಕೃಷಿಲ್ನ ಎಡ್ಡೆ ಪ್ರೀತಿ ಬೊಕ್ಕ ಜವಾಬ್ದಾರಿ ದುಂಬರಿಸಾವುಡು ಹೊರ ಬಿತ್ತಂಡ ಆದಾಯ ತನ್ನಾತಿಗೆ ಬರ್ಪುಂಡು ಅಂಚಾದು ಬರ್ಪಿನ ದಿನಕ್ಲೆಡು ರೈತರು ಎಡ್ಡೆ ಜೇನುತುಪ್ಪ ತಿಕ್ಕುಲಕ ಪ್ರಯತ್ನಿಸಾವುಡು. ನರಿಂಗಾನ ಜೇನು ಬ್ರ್ಯಾಂಡ್ ಆಪುನಂಚ ಪ್ರಯತ್ನಿಸಾವುಡು ಪಂಡದ ಯುಟಿ ಖಾದರ್ ತೆರಿಪಾಯಿರು. ತಳಮಟ್ಟದ ರೈತರು ಮತ್ತು ಕೃಷಿಕರು ಸ್ವಾವಲಂಬನೆಯ ಆ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ಅದರ ಮುಖಾಂತರ ಈ ಸಮಾಜ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡುವ ಉದ್ದೇಶದಿಂದ ಜಲನಯನ ಯೋಜನೆ ಮುಖಾಂತರ ಅವರೇ ಗುರುತಿಸಿಕೊಂಡು ಇವತ್ತು ಈ ಕಿಟ್ಟನ್ನು ಇವತ್ತು ವಿತರಣೆ ಮಾಡ್ತಿದ್ದಾರೆ. ನನಗೆ ವಿಶ್ವಾಸ ಇದೆ, ಇದನ್ನು ತಗೊಂಡ ರೈತರು ಅತ್ಯಂತ ಪ್ರೀತಿಯಿಂದ ಮತ್ತು ಅತ್ಯಂತ ಪಾವಿತ್ರ್ಯತೆಯಿಂದ ಎಲ್ಲವನ್ನು ಉಪಯೋಗಿಸಿಕೊಂಡು ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಪಡೆದುಕೊಂಡು ಬೇರೆಯವರಿಗೆ ಜನಜಾಗೃತಿ ಮಾಡುವ ಮೂಲಕ ಈ ಏನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದನ್ನು ಅತ್ಯಂತ ಯಶಸ್ವಿ ಮತ್ತು ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಪರಿವರ್ತನೆ ಮಾಡಲಿಕ್ಕೆ ಎಲ್ಲ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾರೆ ಎಂಬ ನನಗೆ ವಿಶ್ವಾಸ ಇದೆ. ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರು ಎಲ್ಲರೂ ಕೂಡ ಕೃಷಿಕರಿರಲಿ ಯಾರು ಕೂಡ ಅದು ಪ್ರಾಮಾಣಿಕ ಬದ್ಧತೆಗೆ ಹೆಸರಾದವರು. ಸೊ ತಾವು ಕೊಟ್ಟಂಥ ಕಿಟ್ ಮುಂದಿನ ದಿನ ದೊಡ್ಡ ಮಟ್ಟದ ಒಂದು ಕ್ರಾಂತಿಕಾರಿ ಯೋಜನೆ ಮತ್ತು ಕಾರ್ಯಕ್ರಮ ಈ ಒಂದು ಗ್ರಾಮದಲ್ಲಿ ಆಗಲಿಕ್ಕೆ ಇದೆಲ್ಲವೂ ಕೂಡ ಇವತ್ತು ಪೂರಕವಾಗ್ತದೆ. ತರಕಾರಿ ಸಂಬಂಧಪಟ್ಟಾಗ ಕೂಡ ಇದೊಂದು ಜನಜಾಗೃತಿಯ ಕಾರ್ಯಕ್ರಮ. ಒಮ್ಮೆ ನೀವು ಈ ಬೀಜವನ್ನು ಬಿತ್ತಿ ತೋಟದ ಮಧ್ಯೆ ಬೆಳೆಸಿಕೊಂಡು ಬಂದರೆ ಮತ್ತೆ ಅದರದೇ ಆಸಕ್ತಿ ಬರ್ತದೆ, ಅದರ ಒಂದು ವಿಶ್ವಾಸ ಬರ್ತದೆ. ಅದೇ ಒಂದು ನಿಮ್ಮನ್ನು ನೋಡಿ ಇನ್ನೊಬ್ಬರು ಅದನ್ನು ಮಾಡಿಕೊಂಡು ಹೋಗುವಂಥ ಒಂದು ಅವಕಾಶ ಮತ್ತು ಜನ ಮೂಡಿಸ್ತದೆ. ಅದಕ್ಕೆಲ್ಲ ಕೂಡ ಪೂರಕವಾಗುವಂಥ ಯೋಜನೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಇವತ್ತು ನಾವು ಜೇನು ಎಷ್ಟು ಗುರಿ ಕೊಡ್ತೀರಿ? 34. ಈಗ 4 ತಿಂಗಳಲ್ಲಿ ಈ ನರಿಂಗಾನದಲ್ಲಿ 72 ಲೀಟರ್ ಪ್ಯೂರ್ ಜೇನು ತುಪ್ಪ. ಇದು ಬಹುಶಃ ಅಡಿಕೆ ಬೆಲೆ ಕೂಡ ಇದು ಪ್ರಯೋಜನ, ತೋಟದ ಅಭಿವೃದ್ಧಿ ಕೂಡ ಇದು ಜಾಸ್ತಿ ಆಗಿದೆ, ಇಳುವರಿ ಜಾಸ್ತಿ ಆಗಿದೆ. ಆದರೆ 72 ಲೀಟರ್ ಈಗ ನಮಗೆ ಸಿಗಬೇಕು. ನಾಲ್ಕಲ್ಲಿ ಪಂಚಾಯತ್ 72 ಲೀಟರ್ ಇಡಬೇಕು. ಮತ್ತು ಅದಕ್ಕೆ ಬೆಲೆ ನೀವು ಇದನ್ನು ಹಾಗೆ ಬಾಟ್ಲಿ ಲೀಟರ್ ಆಗೋದಿಲ್ಲ. ಇದಕ್ಕೊಂದು ಬ್ರ್ಯಾಂಡ್ ಹೆಸರು ಕೊಡಬೇಕು, ನರಿಂಗಾನ ಜೇನು ಅಲ್ಲ. ಹಾಂ, ನರಿಂಗಾನ ಜೇನು ಎಂಬ ಬ್ರ್ಯಾಂಡ್ ಅಡಿಯಲ್ಲಿ 76 ಬಾಟ್ಲು ಕೂಡ ಇಲ್ಲಿ ಅದನ್ನು ಬಿಡುಗಡೆ ಮಾಡಿ ಅವರು ತಗೊಂಡು ಹೋಗೋದು. ಅದೊಂದು ಬ್ರ್ಯಾಂಡ್ ಆಗಬೇಕು ಆಯ್ತಾಗ. ಆಗ ಇದು ಯೋಜನೆಯ ಸಂಪೂರ್ಣವಾದ ಸಫಲತೆ ನಮಗೆ ಎದ್ದು ಕಾಣ್ತದೆ. ಅದಕ್ಕಾಗಿ ಎಲ್ಲ ಶುಭಾಶಯ ಸಲ್ಲಿಸೊಂಡು ಆದ ಕಾರಣ ಎಲ್ಲ ಕೂಡ ಅತ್ಯಂತ ಯಶಸ್ವಿಯಾಗಲಿ ಮತ್ತು ಎಲ್ಲರಿಗೂ ಕೂಡ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಇದರ ನಮಗೆ ವಿಚಾರ ಹೇಗೆ ಅಂತ ನಾವು ಈ ಜೂನ್ಗೊಂದು ಯಾವಾಗ ಸ್ವಲ್ಪ ದೂರ ಹತ್ತಿರ ಹೋಗೋದ್ವಲ್ಲ ಕಡಿಮೆ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ನಾನು ಯಾಕೆ ನಮ್ಮ ಮನೇಲಿ ತಗೊಂಡೋಗಿ ಮಕ್ಕಳ ಮಧ್ಯೆಯಲ್ಲಿ ಸಮಸ್ಯೆ ಆಗ್ಬೋದು, ಅವ್ರಿಗೆ ಗೊತ್ತಿರೋದಿಲ್ಲಲ್ಲ. ಸೊ ತಗೊಂಡೋದವರು ಕೂಡ ಭಾಳ ಜಾಗೃತೆಯಿಂದ ಅದನ್ನು ಉಪಯೋಗಿಸುವಂಥ ಕೆಲಸ ಇವತ್ತು ಆಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ನನಗೆ ಅತ್ಯಂತ ಸಂತೋಷವಾಗ್ತಿದೆ. ನರಿಂಗಾನ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲರೂ ಕೂಡ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಮಾತ್ರ ಅಲ್ಲ, ಇಂಥ ಸಾಮಾಜಿಕ ಮತ್ತು ರೈತ ಚಟುವಟಿಕೆ ಸಕ್ರಿಯವಾಗಿರುವುದು ಅತ್ಯಂತ ಸಂತೋಷ. ಎಲ್ಲರಿಗೂ ಗ್ರಾಮಸ್ಥರ ಪರವಾಗಿ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಂಟ್ವಾಳ ತಾಲೂಕು ಕೃಷಿ ಅಧಿಕಾರಿ ನಂದನ್ ಶೆಟ್ಟಿ ಪಾತ್ರರೊಂದು ರೈತನ ಬದುಕಿಗೆ ದಿಂಜ ಪೆರಜನ ಆಪಿನ ಈ ಪರಿಕರಗಳನ್ನು ಸದುಪಯೋಗ ಮಲ್ಪಡು ಅವ್ಯಕ್ಲ ಕನಿಷ್ಠ 25 ಸೆನ್ಸ್ ಜಾಗೆ ಇತ್ತಿನ ರೈತರಾಂಡ ಆಸಕ್ತಿ ಇತ್ತಿಂದ ಈ ಸೌಲಭ್ಯ ತಿಕ್ಕೊಂಡು ಪಡೆದರಿಪಾಯರು. ಮತ್ತು ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಇವತ್ತಿನ ದಿವಸ ಜಲಾನಯನ ಅಭಿವೃದ್ಧಿ ಘಟಕ 2.0 ಯೋಜನೆ ಅಡಿಯಲ್ಲಿ ಉತ್ಪಾದನಾ ಘಟಕದಡಿ ಜೇನು ಪೆಟ್ಟಿಗೆಯನ್ನು ರೈತ ಬಾಂಧವರಿಗೆ ವಿತರಿಸುವ ಕಾರ್ಯಕ್ರಮ, ಹಾಗೆ ಮೇವು ಅಭಿವೃದ್ಧಿಗೆ ಮೇವಿನ ಕಿಟ್ ಮತ್ತು ತರಕಾರಿ ಕಿಟ್ಟನ್ನು ಕೂಡ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಯುಟಿ ಖಾದರ್ ಸರ್ ಅವರು ಆಗಮಿಸಿದರೆ ಇವರನ್ನು ಎಲ್ಲರ ಪರವಾಗಿ ಪಂಚಾಯತ್ ಆತ್ಮೀಯವಾಗಿ ಸ್ವಾಗತ. ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಶೈಲಜಾ ಜೆ ಶೆಟ್ಟಿ, ಉಪಾಧ್ಯಕ್ಷರು ನವಾಜ್ ನರಿಂಗಾನ, ಸದಸ್ಯರು ಮುರಳೀಧರ್ ಶೆಟ್ಟಿ ಮೋರ್ಲಾ, ಅಬ್ದುಲ್ ರಹಿಮಾನ್ ಚಂದಹಿತ್ಲು, ಸುಂದರ್ ಕೋಡಿಮಚಲ್,
ಶೇಖಬ್ಬ ನರಿಂಗಾನ, ಅಬ್ದುಲ್ ಲತೀಫ್ ಕಾಪಿಕಾಡ್, ಸಲೀಂ ಬೊಕ್ಕ, ಸರ್ವ ಸದಸ್ಯರು ಮುಖಂಡರು ಅಂಚನೆ ಪಿಡಿಒ ರಜನಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.